ನಮ್ಮ ಧ್ವನಿ ಸಂಸ್ಥಾಪಕ ಪ್ರಗತಿಪರ ಚಿಂತಕ ದಿವಂಗತ ಮಹೇಂದ್ರಕುಮಾರ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಪವಿತ್ರ ರಂಜಾನ್ ತಿಂಗಳ ವ್ರತ ಹಿಡಿದು ಉಪವಾಸ ತೊರೆದ ನಂತರ A1 ಕಬ್ಜೆ ತಂಡ ರಿಯಾಜ್ ಅವರ ನೇತೃತ್ವದಲ್ಲಿ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ರಕ್ತನಿಧಿಯ ಸದಸ್ಯರಾದ ಮುನೀರ್ ಕಣ್ಣೂರು, ಸಿನಾನ್ ಕಣ್ಣೂರು, ನಿಜಾರ್ ಕಣ್ಣೂರು, ಮುಸ್ತಫಾ ಕಣ್ಣೂರು, ಶಾಫಿ ಕಣ್ಣೂರು, ಮಲ್ಲಯ್ಯ ಗದಗ, ಸಫ್ವಾನ್ ಕಣ್ಣೂರು, ರಿಜ್ವಾನ್ ಕಣ್ಣೂರು, ರಿಯಾಜ್ ಕಣ್ಣೂರು, ಚಂದು ಬೆಳ್ತಂಗಡಿ, ಅಪ್ಪು ಕಣ್ಣೂರು ಮತ್ತು ಮೊಹಮ್ಮದ್ ಕಣ್ಣೂರು ಸಹಿತ 12 ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ A1 ಕಬ್ಸ್ ರಿಯಾಜ್ ರವರು ಸೃಷ್ಟಿಕರ್ತನು ಮಹೇಂದ್ರಕುಮಾರ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ ಎಂದು ಹೇಳಿದರು. ಕೊರೋನಾ ಭೀತಿಯ ನಡುವೆಯೂ ಎಲ್ಲ ಸುರಕ್ಷತೆಯ ಮುನ್ನೆಚ್ಚರಿಕೆಯನ್ನ ಪಾಲಿಸಿಕೊಂಡು ರಕ್ತದಾನ ಮಾಡಲು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ರಕ್ತನಿಧಿಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಹಕರಿಸಿದರು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ನಿರ್ವಾಹಕರಾದ ನಿಸಾರ್ ಉಳ್ಳಾಲ್ ಹಾಗೂ ಶಕೀಲ್ ಉಳ್ಳಾಲ್ ಈ ವೇಳೆ ಹಾಜರಿದ್ದರು. ಜಾತ್ಯತೀತ ಭಾರತೀಯ ಪರಂಪರೆ ಉಳಿವಿಗಾಗಿ ಯುವ ಸಮುದಾಯವನ್ನು ಸದಾ ಹೆಚ್ಚಿಸುತ್ತಿದ್ದ ಮಹೇಂದ್ರಕುಮಾರ್ ಅವರು ಇನ್ನು ನಮ್ಮಲ್ಲಿಂದ ಕಾಣೆಯಾಗಿದ್ದಾರೆ. ಇವರ ನೆನಪಿಗಾಗಿ ಇವತ್ತು ನಾವು ಅವರ ನೆನಪಿಗಾಗಿ ಅವರ ಸ್ಫೂರ್ತಿ ಯಾವತ್ತೂ ನಮ್ಮ ಹತ್ರ ಇರ್ತದೆ. ಅವರ ಹೋರಾಟ ಯಾವತ್ತೂ ನಮ್ಮ ಹತ್ರ ಇರ್ತದೆ. ಅವರ ನೆನಪಿಗಾಗಿ ನಾವು ಇವತ್ತೊಂದು ರಕ್ತದಾನ ಶಿಬಿರವನ್ನು ಕರ್ನಾಟಕ ಬ್ಲಡ್ ಹೆಲ್ಪ್ ಲೈನ್ ಅವರ ತಂಡದೊಂದಿಗೆ ನಾವು ಕಣ್ಣೂರಿನ A1 ಕ್ಯಾಬ್ಸ್ ಅವರ ಸಹಕಾರದೊಂದಿಗೆ ನನ್ನೆಲ್ಲ ಸಹೋದರರು ಮಿತ್ರರು ಸೇರಿದ್ದಾರೆ. ಇದೇ ರೀತಿ ಇನ್ನೂ ಸಹ ಇದೇ ರೀತಿ ಕೊಡಬೇಕಂತೇಳಿ ಮುಂದುವರಿಸಿ ಹೋಗಬೇಕಂತೇಳಿ ನನ್ನ